ಅದು ಕಡಲನಗರಿ ಮಂಗಳೂರಿನ ಪ್ರಸಿದ್ಧ ಮಂಜುನಾಥನ ಸನ್ನಿಧಿ. ಅಲ್ಲಿ ನಿತ್ಯ ಶಿವ ಆರಾಧನೆ ನಡೆಯುತ್ತೆ. ಆದರೆ ಇವತ್ತು ಮಂಜುನಾಥನ ದೇಗುಲದ ಅಂಗಳದಲ್ಲಿ ಪುಟಾಣಿ ಕೃಷ್ಣನ ಕಲರವಾಯಿತು. ಪ್ರಾಂಗಣದ ತುಂಬೆಲ್ಲ ಮತ್ತು ಕೃಷ್ಣನ ಓಡಾಟ ನೋಡುಗರ ಮನ ತಣಿಸುವಂತಿತ್ತು. ಹೌದು, ಬಾಲಕೃಷ್ಣ, ತುಂಟಕೃಷ್ಣ, ಅಳುತ್ತಿರುವ ಪುಟಾಣಿ ಕೃಷ್ಣ, ಹೀಗೆ ನಾನಾ ರೀತಿಯ ಕೃಷ್ಣ ವೇಷಧಾರಿಗಳು ಕೃಷ್ಣನ ವೇಷಕ್ಕೆ ತಮ್ಮ ಕನ್ನಮ್ಮಗಳನ್ನ ತಯಾರಿ ನಡೆಸುತ್ತಿರುವ ತಾಯಂದಿರೋ, ಅಳುವ ಪುಟಾಣಿ ಕೃಷ್ಣನನ್ನ ಸಂತೈಸುವ ಅಮ್ಮಂದಿರೋ. ಈ ದೃಶ್ಯ ಕಂಡು ಬಂದಿತ್ತು ಮಂಗಳೂರಿನ ಪ್ರಸಿದ್ಧ ಕದ್ರಿ ಮಂಜುನಾಥನ ಸನ್ನಿಧಿಯಲ್ಲೇ. ಪ್ರತಿ ವರ್ಷ ಅಷ್ಟಮಿಯ ದಿನದಂದು ಇಲ್ಲಿ ಕೃಷ್ಣ ವೇಷ ಸ್ಪರ್ಧೆ ಏರ್ಪಡಿಸುತ್ತಾರೆ. ಕಲ್ಕುರ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ನಡೆಯುವ ಈ ಸ್ಪರ್ಧೆಯಲ್ಲಿ ಒಟ್ಟು 9 ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಗೆದ್ದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಬಹುಮಾನ ನೀಡಲಾಯಿತು. ಅಲ್ಲದೆ ಸ್ಪರ್ಧಿಸಿದ ಪ್ರತಿಯೊಬ್ಬ ಮಕ್ಕಳಿಗೂ ಸ್ಮರಣಿಕೆ ನೀಡಲಾಯಿತು. ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಒಟ್ಟು 3,000ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ರು. ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನ ಸ್ಪರ್ಧೆಗೆ ಅಣಿಗೊಳಿಸಿ ಫುಲ್ ಖುಷಿಪಟ್ರು. ಒಟ್ಟಾರೆಯಾಗಿ ಮಂಗಳೂರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಜೋರಾಗಿ ಇತ್ತು. ನೆರೆದಿದ್ದ ಸಾವಿರಾರು ಪ್ರೇಕ್ಷಕರ ಮನ ತಣಿಸಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.